ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬರ್ಬರವಾಗಿ ಹತ್ಯೆಯಾದ ಯುವತಿ ಲಾವಣ್ಯ ಅವರ ನಿವಾಸ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಶನಿವಾರ ಭೇಟಿ ನೀಡಿ ಸರ್ಕಾರದಿಂದ ಮಂಜೂರಾದ ಮುಖ್ಯಮಂತ್ರಿಗಳ ಪರಿಹಾರಧನ 10 ಲಕ್ಷ ರೂಪಾಯಿ ಮಂಜೂರಾತಿ ಪತ್ರವನ್ನು ಹೆತ್ತವರಿಗೆ ಹಸ್ತಾಂತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂತೃಪ್ತ ಕುಟುಂಬಸ್ಥರಿಗೆ ಸಾಂತ್ವನದ ಮಾತನಾಡಿ ಸಚಿವರಾದ ಯುಟಿ ಖಾದರ್, ಮಾಜಿ ಸಚಿವ ಬಿ ರಾಮನಾಥ ರೈ ಹಾಗೂ ನನ್ನ ವಿನಂತಿ ಮೇರೆಗೆ ಮಾನವೀಯತೆಯ ನೆಲೆಯಲ್ಲಿ ಮುಖ್ಯಮಂತ್ರಿ ಅವರು 10 ಲಕ್ಷ ರೂಪಾಯಿಗಳ ಪರಿಹಾರ ಧನ ಮಂಜೂರುಗೊಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊಯ್ಲಾ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಲಾವಣ್ಯ ಸಹೋದರಿಗೆ ಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ಒದಗಿಸಿಕೊಡುವುದಾಗಿ ಅವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಪ್ರಮುಖರಾದ ಕೆ ಮಾಯಿಲಪ್ಪ ಸಾಲ್ಯಾನ್, ಪುತ್ತೂರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ ಶೆಟ್ಟಿ ಪೆರ್ನೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಕೃಷ್ಣಪ್ರಸಾದ್ ಆಳ್ವ, ಯುಟಿ ತೌಸೀಫ್, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡಾ ರಾಜಾರಾಮ್ ಕೆಬಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯ ಪರಿಹಾರವನ್ನು ಘೋಷಣೆ ಮಾಡಿ ಅನುಮೋದನೆ ಪತ್ರವನ್ನು ಅಕೌಂಟಿಗೆ ಡೈರೆಕ್ಟ್ ಬರುವಂಥ ಕೆಲಸಗಳು ಸರ್ಕಾರದಿಂದ ಆಗ್ತದೆ. ಆ ಮುಖ್ಯಮಂತ್ರಿಯವರ ಪತ್ರವನ್ನು ಈಗ ಅವರಿಗೆ ನಾವು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಯಾರು ಕೂಡ ಹಾಗೆ ಇಲ್ಲಿ ಬೇಕಾದಷ್ಟು ಜನ ಬಂದರೆ ಪಕ್ಷದವರು ಬಂದು ಬೈದು ಹೋಗುವಂಥದ್ದಲ್ಲ, ಇನ್ನೊಂದು ಪಕ್ಷದವರನ್ನು ದೂಷಿಸುವಂಥದ್ದಲ್ಲ. ನಮ್ಮ ವಿಚಾರಗಳು ಏನಂತೇಳಿ ನಮ್ಮಿಂದ ಏನು ಸಹಾಯವನ್ನು ಮಾಡ್ಬೋದು, ಅವರ ನೋವನ್ನು ಭರಿಸುವಂಥ ಕೆಲಸಕ್ಕೆ ನಾವು ಏನು ಸಹಕಾರಿಯಾಗಿ ಕೆಲಸ ಮಾಡಬಹುದು, ಈ ಗ್ರಾಮದವರು ಇರ್ಬೋದು, ನಾವು ಜನಪ್ರತಿನಿಧಿಗಳಿರ್ಬೋದು, ಪಕ್ಷಾತೀತವಾಗಿ ಸಹಾಯ ಮಾಡಿದಲ್ಲಿ ಅವರ ನೋವು ಕಡಿಮೆ ಆಗುವಂಥ ಕೆಲಸಗಳಾಗ್ತದೆ. ಆ ಪ್ರಕಾರ ನಾವು ಸರ್ಕಾರದ ವತಿಯಿಂದ ಸುಮಾರು 10 ಲಕ್ಷ ರೂಪಾಯಿಯ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಆ ಪತ್ರವನ್ನು ಅವರಿಗೆ ಹಸ್ತಾಂತರಿಸುವಂಥ ಕೆಲಸ